ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾರಾಂತ್ಯದ ಕರ್ಫ್ಯೂ ಇಂದು ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆಯವರೆಗೆ ಜಾರಿಯಲ್ಲಿರಲಿದೆ. ಈ ಹಿನ್ನೆಲೆಯಲ್ಲಿ ಇಂದು ರಾತ್ರಿಯಿಂದಲೇ ಎಲ್ಲೆಡೆ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಲಿದ್ದಾರೆ. ಇನ್ನು ವಾರಾಂತ್ಯ ಕರ್ಫ್ಯೂ ಹಿನ್ನೆಲೆಯಲ್ಲಿ ಬಸ್ಸುಗಳು ಎಂದಿನಂತೆ ಓಡಾಡಲಿದ್ದು ಜನತೆ ಆತಂಕಗೊಳ್ಳಬೇಕಾಗಿಲ್ಲ. ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು ಸಮಸ್ಯೆಯಾಗದಂತೆ ಕ್ರಮ ವಹಿಸಲಾಗುವುದೆಂದು ಖಾಸಗಿ ಬಸ್ಸು ಮಾಲಕರು ಮತ್ತು ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಿಳಿಸಿದ್ದಾರೆ. ವಾರಾಂತ್ಯದ ಸಂದರ್ಭದಲ್ಲಿ ಜನತೆ ಕಡಿಮೆ ಇರುವ ಕಾರಣದಿಂದಾಗಿ ಎಲ್ಲ ಬಸ್ಸುಗಳನ್ನು ಓಡಿಸುವುದರಿಂದ ಮಾಲಕರಿಗೆ ನಷ್ಟ ಉಂಟಾಗುತ್ತಿದೆ. ಆದರೆ ಜಿಲ್ಲಾಡಳಿತದ ಆದೇಶಕ್ಕೆ ಅನುಗುಣವಾಗಿ ನಾವು ಬಸ್ಸುಗಳನ್ನು ಸಂಚರಿಸಲು ಅವಕಾಶವನ್ನ ಮಾಡಿಕೊಡಲಿದ್ದೇವೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷ ಜಯಶೀಲ ಅಡ್ಯಂತಾಯ ನಮ್ಮ ಕುಡ್ಲವಾಹಿನಿಗೆ ಹೇಳಿದ್ದಾರೆ. ಇನ್ನು ಪ್ರತಿಕ್ರಿಯೆ ನೀಡಿದ ಅವರು, ಕರ್ಫ್ಯೂ ಇರುವ ಕಾರಣ ಜನತೆಗೆ ಸಮಸ್ಯೆ ಉಂಟಾಗದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಆದರೆ ಜನತೆಗೆ ಕೊನೆ ಕ್ಷಣದಲ್ಲಾಗುವ ಸಮಸ್ಯೆಯಿಂದಾಗಿ ಬಸ್ಸು ಮಾಲಕರು ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ಆದರೂ ಜನರ ಸ್ಪಂದನೆಯನ್ನ ನೋಡಿಕೊಂಡು ಬಸ್ಸುಗಳನ್ನು ಓಡಿಸುತ್ತೇವೆ ಎಂದು ಹೇಳಿದ್ದಾರೆ. ಇನ್ನು ಸರ್ಕಾರಿ ಬಸ್ಸುಗಳು ಕೂಡ ನಗರದಲ್ಲಿ ಎಂದಿನಂತೆ ಓಡಾಡಲಿವೆ. ವೀಕೆಂಡ್ನಲ್ಲಿ ಜನತೆ ಸ್ಪಂದನೆಯನ್ನ ನೋಡಿಕೊಂಡು ಬಸ್ಸು ಓಡಿಸಲಾಗುವುದು. ಎಲ್ಲ ಕಡೆಗಳಿಗೂ ವಾಹನ ಓಡಾಟವಿರಲಿದೆ. ಜನತೆ ಆತಂಕಗೊಳ್ಳಬೇಕಾದ ಅಗತ್ಯ ಇಲ್ಲ ಎಂದು ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಎನ್ಎಸ್ ಅರುಣ್ ಹೇಳಿದ್ದಾರೆ. ವೀಕೆಂಡ್ ಕರ್ಫ್ಯೂನಲ್ಲಿ ಜನದಟ್ಟಣೆಗೆ ಅನುಗುಣವಾಗಿ ಸಾರಿಗೆ ಸೌಲಭ್ಯವನ್ನು ಒದಗಿಸ್ಕೊಡ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಎಲ್ಲಿ ಅತಿ ಹೆಚ್ಚಿನ ಜನ ಓಡಾಡ್ತಾರೆ ಆ ಪ್ರದೇಶಗಳಿಗೆ ಸಾರಿಗೆ ವ್ಯವಸ್ಥೆ ಇರ್ತದೆ. ಅದೇ ರೀತಿ ಬೆಂಗಳೂರು, ಮೈಸೂರು ವಿವಿಧ ಸ್ಥಳಗಳಿಗೂ ವಾಹನಗಳ ಕಾರ್ಯಾಚರಣೆ ಇರ್ತದೆ. ಪ್ರಯಾಣಿಕರು ಅದರ ಸದುಪಯೋಗ ಪಡ್ಕೋಬೋದಾಗಿದೆ. 2 ದಿನವೂ ಶನಿವಾರ ಮತ್ತು ಭಾನುವಾರ ದಿನವೂ ನಿರಂತರವಾಗಿ ಸಾರಿಗೆ ಸೌಲಭ್ಯ ಇರ್ತದೆ. ಸೋಮವಾರ ಆ್ಯಸ್ ಯೂಶುವಲ್ ಮೊದಲಿನ ಸ್ಥಿತಿನಲ್ಲೇ ಕಾರ್ಯಾಚರಣೆ ಇರ್ತದೆ. ಹಿಂದಿನ ವೀಕೆಂಡ್ ಕರ್ಫ್ಯೂನಲ್ಲಿ ಇದೇ ರೀತಿಯಲ್ಲೇ ಇತ್ತು. ಅದರಲ್ಲಿ ಸಾರಿಗೆ ಸೌಲಭ್ಯವನ್ನು ಇನ್ನೂ ಸ್ವಲ್ಪ ಕಟ್ಟುನಿಟ್ಟಾಗಿ ನಿಯಂತ್ರಣದಲ್ಲಿತ್ತು. ಆಮೇಲೆ ಸಾಮಾಜಿಕ ಅಂತರಗಳಿತ್ತು. ಈ ಸರ್ತಿ ಸಾಮಾಜಿಕ ಅಂತರ ಇಲ್ಲ. ನಾವು ನಮ್ಮ ಪ್ರಯಾಣಿಕರಿಗೆ ಮಾಸ್ಕು ಮತ್ತು ಸ್ಯಾನಿಟೈಸರ್ನ ಬಳಸಿ ಅಂತ ಹೇಳಿದ್ದೀವಿ. ನಮ್ಮ ಎಲ್ಲ ಚಾಲಕರಿಗೂ 2 ಡೋಸ್ ವ್ಯಾಕ್ಸಿನೇಷನ್ ಆಗಿದೆ. ಅವರಿಗೂ ಮಾಸ್ಕು ಸ್ಯಾನಿಟೈಸರ್ನ ಬಳಸ್ಕೊಳ್ಳೋದಕ್ಕೆ ಏರ್ಪಾಡು ಮಾಡಿಕೊಟ್ಟಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತದ ಆದೇಶದ ಪ್ರಕಾರ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ಅದರ ಪ್ರಕಾರ ಲಾಸ್ಟ್ ವೀಕೆಂಡಲ್ಲಿ ನಾವು ಬಸ್ಸನ್ನೆಲ್ಲ ಜನಗಳ ಸ್ಪಂದನೆಗೆ ಸರಿಯಾಗಿ ಬಸ್ಗಳನ್ನು ರನ್ ಮಾಡಿದ್ದೇವೆ. ಅದೇ ಥರ ಲಾಸ್ಟ್ ವೀಕಲ್ಲಿ ಅದೇ ಯಾವುದೇ ಸ್ಪಂದನೆ ತುಂಬ ಕಡಿಮೆ ಆದ ಕಾರಣ ಬಸ್ ಮಾಲೀಕರೆಲ್ಲ ನಷ್ಟವನ್ನು ಅನುಭವಿಸಿದ್ದಾರೆ. ಆದರೆ ಜಿಲ್ಲಾಡಳಿತದ ಆದೇಶವನ್ನು ಪಾಲಿಸುವುದು ನಮ್ಮ ಧರ್ಮ. ಆದುದರಿಂದ ನಾಳೆ ಕೂಡ ಯಥಾಸ್ಥಿತಿ ಬಸ್ ಪ್ರಯಾಣಿಕರ ಸ್ಪಂದನೆಗೆ ಸರಿಯಾಗಿ ಬಸ್ಸನ್ನು ಓಡಿಸ್ತೇವೆ.